ಗ್ರಾಮ ಪಂಚಾಯತ್ ಚುನಾವಣೆಗೆ ಬರದ ಸಿದ್ಧತೆ ನಡೀತಾ ಇದ್ದು ಮೊಡಂಕಾಪು ಇನೆಂಟ್ ಜೀಸಸ್ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿರುವ ಚುನಾವಣಾ ಮಾಸ್ಟರಿಂಗ್ ಹಾಗೂ ಡಿಮಾಸ್ಟರಿಂಗ್ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಚುನಾವಣೆಯ ವಿವಿಧ ಫಾರ್ಮ್ಗಳನ್ನು ಪರಿಶೀಲನೆ ನಡೆಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನು ಈ ವೇಳೆ ಎಸಿ ಮದನ್ ಮೋಹನ್ ಸಿ, ಬಂಟ್ವಾಳ ತಹಶೀಲ್ದಾರ್ ರಶ್ಮಿ ಎಸ್ಆರ್, ತಾಲೂಕು ಪಂಚಾಯತ್ನ ಇಒ ರಾಜಣ್ಣ, ಕಂದಾಯ ನಿರೀಕ್ಷಕರಾದ ರಾಮ ಕಾಟಿಪಳ್ಳ, ದಿವಾಕರ್ ಮುಗುಳಿಯ, ನವೀನ್ ಬೆಂಜನಪದವು ಉಪಸ್ಥಿತರಿದ್ದರು. ಬಹಳಷ್ಟು ಟ್ರೀಟ್ಮೆಂಟ್ ಕೊಡ್ತಿರ್ತಿಲ್ಲ. ಅದರೊಳಗಡೆ ನಿಮ್ಗೆ ಯಾವುದೋ ಗೊತ್ತಿರಬೇಕು. ಯಾರೋ ಪಾಕೆಟಲ್ಲಿ ಇಟ್ಕೊಂಡು ಹೋಗಿರ್ತಾನೆ, ಪಾಕೆಟಲ್ಲಿ ಇಟ್ಕೊಂಡು ಹೋಗಿ ಅವನು ಒಳಗಡೆ ಮಾಡಿ ಹಾಕಿದ್ರೆ ಅದು ಕಷ್ಟ ಇರುತ್ತೆ. ಹಾಗಾಗಿ ಅದಕ್ಕೆ ಕಂಪಲ್ಸರಿಯಾಗಿ ಅದು ನಮಗೆ ಕೌಂಟಿಂಗ್ ಟೈಮಲ್ಲಿ ನಾವು ಅದನ್ನು ನೋಡಿಕೊಂಡೇ ಮಾಡಬೇಕು. ಟೆಕ್ನಿಕಲ್ ನಮಗೆ ಅದೆಲ್ಲ ಆಡಿಯೆಲ್ಲ ಮಾಡಿ ಸರಿಯಾಗಿ